ಜೈ ಜಿನೇಂದ್ರ. ಮುಖ್ಯವಾಗಿ ನಮ್ಮ ಜಿಲ್ಲೆ ಪವಿತ್ರವಾದಂಥ ಪಂಚಮಟ್ಟಿನ ಮಣ್ಣು, ಎಲ್ಲ ಜಾತಿ ಧರ್ಮ ಸೌಹಾರ್ದತೆಯಿಂದ ಬದುಕಿಕೊಂಡು ಬಂದಂಥ ಒಂದು ಜಿಲ್ಲೆ. ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸಾರಿಕ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅನ್ಯೋನ್ಯತೆಯಿಂದ ಸಾಮಾಜಿಕ ವಿಚಾರದಲ್ಲಿ, ಧಾರ್ಮಿಕ ವಿಚಾರ, ಶೈಕ್ಷಣಿಕ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರದಲ್ಲಿ ಅಂತೂ ನಾವು ಪ್ರಪಂಚದಲ್ಲಿ ಹೆಸರನ್ನು ಗಳಿಸಿದ್ದೇವೆ. ಈಗ ನಡೆಯತಕ್ಕಂಥ ಘಟನೆಗಳನ್ನು ನೋಡಿದರೆ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತವಾಗಿರತಕ್ಕಂಥ ಧರ್ಮಸ್ಥಳ ಕ್ಷೇತ್ರ ರಾಜ್ಯದವರಿಗೆಲ್ಲರೂ ತಲೆ ತಗ್ಗಿಸುವಂಥ ವಿಷಯ. ಇದು ಯಾರಿಗೂ ಗೌರವ ತರುವಂಥದ್ದಲ್ಲ. ಯಾಕೆ ಹೀಗೆ ಆಗ್ತದೆ? ಯಾರು ಇದಕ್ಕೆಲ್ಲ ಜವಾಬ್ದಾರಿ? ಏನು ಕಾರಣ? SIT ಮಾಡಿದ್ದು ಸರ್ಕಾರದ್ದು ಒಳ್ಳೆಯ ನೆಲೆನೇ, ಅದರಲ್ಲಿ ಒಳ್ಳೊಳ್ಳೆ ಅವಕಾಶನೇ ಹಾಕಿದ್ದೇನೆ. ಮಳೆ, ಗಾಳಿ, ಕಲ್ಲು, ಮುಳ್ಳು ಅಂತ 10-17 ದಿನದಿಂದ ಕೆಲವು ಹೊಂಡವನ್ನ ತೆಗೆದು ಯಾವುದೇ ಹೊಂಡದಲ್ಲಿ ಬುರುಡೆ ಸಿಗಲಿಲ್ಲ. ನಾನು ಕೇಳುವುದು ರಾಜ್ಯದ ನಾಯಕರುಗಳಿಗೆ, ಇಂಥದ್ದೆಲ್ಲ ಕೋಟಿಗಟ್ಟಲೆ ಹಣ ಖರ್ಚಾಗ್ತಾ ಇದೆ. ಇಲ್ಲಿ ರಾಜಮಾರ್ಗದಲ್ಲಿರುವಂತಹ ಗುಂಡಿಗಳಿಗೆ ಮಣ್ಣು ಹಾಕುವಂತ ಗತಿ ಇಲ್ಲ. ಅಲ್ಲಿ ಹೋಗಿ ಬುರುಡೆಯನ್ನು ತೆಗೆಯುವಂಥ ಕೆಲಸವನ್ನ ಇಷ್ಟು ಲಕ್ಷ IAS IPSಗಳನ್ನ ಉಪಯೋಗ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ. ಅಂತ ಏನಿದ್ರು ಅನ್ಯಾಯ ಆಗಿದ್ರೆ ಸತ್ಯಾಸತ್ಯತೆ, ಧರ್ಮದ ನೆಲೆ ಧರ್ಮಸ್ಥಳ ಅನ್ನುವಂಥದ್ದು ಮತ್ತೆ ಬಂದಂತ ಹೆಸರು. ಧರ್ಮಸ್ಥಳದ ಪುರಾತನ 1000 ವರ್ಷದ ಹಿಂದೆ ಜೈನರ ಸಾಳುತ್ತಿದ್ದಂಥ ಬೀಡು, ಹೆಗ್ಗಡೆ ಅಲ್ಲ ಹೆಗ್ಗಡೆ ಅಂತ ಹೇಳ್ತಾರೆ. ಚಂದ್ರನಾಥ ಸ್ವಾಮಿ ಬಸದಿ, ಪದ್ಮಾವತಿ ಮಾತಾಯಿ, ಜ್ವಾಲಾಮಾಲಿ, ಅಲ್ಲಿಗೆ ಧರ್ಮ ದೇವತೆಗಳು ಬಂದದ್ದು. ಮುಖ್ಯವಾಗಿ ಅಣ್ಣಪ್ಪ ಸ್ವಾಮಿ ಅಲ್ಲದೆ ಇತರ ಧರ್ಮ ದೇವತೆಗಳು. ಅಲ್ಲಿಂದ ಧರ್ಮದ ವಿಚಾರಧಾರೆ, ಧಾರ್ಮಿಕ ವಿಚಾರಧಾರೆಗಳು, ದಾನ ಧರ್ಮಗಳು, ಚತುರ್ವಿಧ ಧರ್ಮಗಳು, ಅನ್ನದಾನ, ವಿದ್ಯಾದಾನ, ಹಾಗೆ ಅಭಯದಾನ, 4 ದಾನಗಳು ನಿರಂತರವಾಗಿ ನಡೆದಿತ್ತು. ಈಗೆಲ್ಲ ನೋಡಿದ್ರೆ ಬಹಳ ಬೇಸರದ ವಿಚಾರ. ಇದೆಲ್ಲ ಇದೊಂದು ತಾರ್ಕಿಕ ಅಂತ್ಯ ಕಾಣಬೇಕು. ಇದಕ್ಕೆ ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ. ಒಂದು ಅನಾಮಿಕ ಅನ್ನುವಂಥ ಒಂದು ಮನುಷ್ಯ ಒಂದು ತಲೆಬುರುಡೆಯನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಕೋರ್ಟಿಗೆ, ಸ್ಟೇಷನ್ಗೆ ಹೋಗ್ತಾನೆ ಅಂತ ಹೇಳಿದ್ರೆ, UDR ಅನ್ಯಾಚುರಲ್ ಡೆತ್ನ ಪ್ರಕಾರ ಹತ್ತಿರ ಇದ್ರೆ ಅವನು ಸಾಕ್ಷಿ ಆಗ್ತಾನೆ. ಯಾವುದೇ ಮಾಜರು ಮಾಡುವಾಗ ಅವನು ಅಪರಾಧಿ ಆಗ್ತಾನೆ. ಇದೆಲ್ಲ ನೋಡುವಾಗ ಎಂಥದ್ದೊಂದು ವಿಚಿತ್ರ ಕಾಣ್ತಾ ಉಂಟು. ಈ ತರ ಪ್ರಪಂಚದಲ್ಲಿ ಎಲ್ಲಿಯಾದ್ರೂ ಇರ್ಬೋದು? ಕಾನೂನನ್ನು ಯಾವ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಖಂಡಿತವಾಗಿ ನಾವು ತಲೆಬಾಗಲೇಬೇಕು, ಗೌರವ ಕೊಡಲೇಬೇಕು. ಸಂವಿಧಾನಕ್ಕೆ, ದೇಶಕ್ಕೆ, ನಮಗೆ ದೇಶ ಪ್ರಥಮ. ದೇಶದ ಒಳಗೆ ಇರುವಂಥ ದೇಗುಲಗಳು ಮುಖ್ಯವಾಗಿ ಹೇಳಬೇಕಾದ್ರೆ, ನನ್ನ ಹೃದಯ ಭಾಗದಲ್ಲಿರುವಂಥ ಡಾಕ್ಟರ್ ನೆಹರು ಅವರಿಗೆ ಗೊತ್ತುಂಟು. ನಾನು ಜಿಲ್ಲಾ ಪಂಚಾಯತಿಂದ ಪಂಚಾಯತ್ ಅಧ್ಯಕ್ಷರಿಂದ ಜಿಲ್ಲಾ ಪಂಚಾಯತ್ B. ಜನಾರ್ದನ್ ಪೂಜಾರಿ ಅವರು ದೇಶದ ಜಾರ್ಜ್ ಫರ್ನಾಂಡಿಸ್ ಮತ್ತು ಜನಾರ್ದನ್ ಪೂಜಾರಿ ಇವರ ಬಗ್ಗೆ ಕಳಂಕರಹಿತವಾದಂಥ ನಾಯಕರುಗಳು. ಸುವರ್ಣಾಕ್ಷರದಲ್ಲಿ ಅವರ ವಿಚಾರವನ್ನು ಯಾವಾಗಲೂ ಬರೆಯುವಂಥದ್ದು, ತಿಳಿಯುವಂಥದ್ದು. ಇದನ್ನೆಲ್ಲ ನೋಡಿದ್ರೆ ಪೂಜಾರಿ ಅವರು ಬಹಳ ಒಳ್ಳೆಯ ಮಾತಾಡಿದ್ದಾರೆ. ಸ್ಪಷ್ಟವಾಗಿ ಜನಾರ್ದನ ಪೂಜಾರಿಯು ಹಿಂದೂ ಬದ್ಧತೆಯ ನಾಯಕ. ಅದರ ಜೊತೆಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರನ್ನ ಅನ್ಯೋನ್ಯತೆಯಿಂದ ಇಟ್ಕೊಂಡು ಹೋದಂಥ ಕ್ಲೀನ್ ಹ್ಯಾಂಡ್
ಸಾಲಮೇಳದಲ್ಲಿ, ಧಾರ್ಮಿಕ ವಿಚಾರಧಾರೆಯಲ್ಲಿ ಹುಬ್ಬಳ್ಳಿಯ ಗೋಕರ್ಣಾಥೇಶ್ವರ, ಅಲ್ಲಿ ನಾವು ಅವರೊಟ್ಟಿಗೆ ಜೊತೆಯಲ್ಲಿ 10, 25, 30 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು ನಾವು. ಬಹಳ ಒಳ್ಳೆಯ ಒಂದು ದೇವಸ್ಥಾನ ಕಟ್ಟಿಕೊಟ್ಟು ಲೋಕಾರ್ಪಣೆ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅವರು ಮೊನ್ನೆ ಮಾತಾಡಿದ ವಿಚಾರದಲ್ಲಿ ನಮಗೆ ಸಂತೋಷ ಆಗಿದೆ. ಸ್ಪಷ್ಟವಾಗಿ ಅವರು ಮಾತಾಡೋದು ಯಾವುದು ಸ್ಟ್ರೈಟ್. ಕೆಲವರೆಲ್ಲ ಏನೋ ಗೊಂದಲದ ವಿಚಾರಧಾರೆಯಲ್ಲಿ ಇದ್ದಾರೆ, ಯಾರಿಗೂ ಮನಸ್ಸಿಗೆ ನೋವಾಗಬಾರದು. ಮೊಹಮ್ಮದ್ ಅಲಿ ಅನ್ನುವಂಥ ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲ, ಮೊಹಮ್ಮದ್ ಅಲಿ ಅದು ದೇಶಕ್ಕೆ ಮಾರಕವಾದಂಥ ಹೆಸರು. ನಿನ್ನೆ ಸ್ವಾತಂತ್ರ್ಯಾಚರಣೆಯನ್ನು ಮಾಡಿದ್ದೆ, ದಿನಾಚರಣೆಯನ್ನು. ದೇಶವನ್ನು ಅವಿಭಾಜ್ಯ ದೇಶವನ್ನು ಡಿವೈಡ್ ಮಾಡಿದಂಥ ಮೊಹಮ್ಮದ್ ಅಲಿ ಅಲ್ಲ, ಮೊನ್ನೆ ಮಾತಾಡಿದ ಮೊಹಮ್ಮದ್ ಅಲಿ ಬೇರೆ. ಹಾಗೆ ಅದು ಮಾರಕವಾದಂಥ ಹೆಸರು. ಜನಾರ್ದನ್ ಪೂಜಾರಿ ಅವರ ವ್ಯಕ್ತಿತ್ವ, ಅವರ ಒಂದು ಮುತ್ಸದ್ದಿತನ, ದೇಶಕ್ಕೆ ಕೊಟ್ಟಂತ ಇದು ನಾವು ಅವರ ಎದುರು ಯಾವುದೇ ವಿಚಾರದಲ್ಲಿ ಹೇಳುವುದಾದ್ರೂ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅವರ ಎದುರುಗಡೆ. ಅಷ್ಟು ದೇಶಕ್ಕೆ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಖಂಡಿತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ. ಒಂದಂತೂ ಸ್ಪಷ್ಟ ಹೇಳ್ತಾನೆ, ಧರ್ಮಸ್ಥಳದಲ್ಲಿ ಬಹಳ ಪವರ್ಫುಲ್ ವಿನೋದ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮತ್ತೆ ಧರ್ಮ ದೇವತೆಗಳು, ಹಾಗೆ ಇದನ್ನೆಲ್ಲ ನಾವು ಅವರಿಗೆ ಧರ್ಮಸ್ಥಳಕ್ಕೆ ಕೂಡ ಸಹಕಾರ ಕೊಡ್ತೇವೆ. ಒಳ್ಳೆಯ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಬೇಕು. ಅನ್ಯೋನ್ಯತೆಯಿಂದ ಮತ್ತೆ ಸುದ್ದಿ ಮಾಧ್ಯಮಗಳಲ್ಲಿ, ಪೇಪರಲ್ಲಿ ಮತ್ತು ಯೂಟ್ಯೂಬ್ ಅದರಲ್ಲೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡುವಂಥದ್ದು ಯಾರೇ ಧರ್ಮಸ್ಥಳದವರ ಬಗ್ಗೆ ಅಂತಲ್ಲ, ಇವರು ವ್ಯಕ್ತಿಗತವಾಗಿ ರಾಜಕೀಯದವರಾಗಲಿ ವ್ಯಾವಹಾರಿಕವಾಗಿ ಅವರ ಬಗ್ಗೆ ಕಾನೂನಿನಲ್ಲಿ ಸ್ಪಷ್ಟವಾದ ನಾವು ಕೂಡ ಕಂಪ್ಲೇಂಟ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಧರ್ಮಸ್ಥಳದ ವಿಚಾರದಲ್ಲಿ ಕೂಡ ಯಾವುದೇ ಧರ್ಮಸ್ಥಳ ಅಂತಲ್ಲ, ಯಾವುದೇ ಧಾರ್ಮಿಕ ಕ್ಷೇತ್ರ ಬೇಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ. ಉಡುಪಿ ಶ್ರೀಕೃಷ್ಣ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಹಾಗೆ ಕೊಲ್ಲೂರು ಮುಕಾಂಬಿಕಾ, ಅತ್ತೂರು ಚರ್ಚ್, ಜೀಸಸ್ ಕ್ರೈಸ್ಟ್, ಉಳ್ಳಾಲ ದರ್ಗಾ, ಅಲ್ಲಾ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಧರ್ಮಸ್ಥಳ ಅಣ್ಣಪ್ಪಂಜುರ್ಲಿ, ಚಂದ್ರನಾಥ ಸ್ವಾಮಿ, ಎಲ್ಲ ದೈವ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷದೊಳಗೆ ಮುಗಿಸ್ತೇನೆ. ಧರ್ಮಸ್ಥಳದಲ್ಲಿ ಆಗೋ ವಿಚಾರ ಇಲ್ಲ ದೇಶ ವಿದೇಶಗಳಿಗೆ ಹೋಗಿದೆ. ಒಂದು ಅಪಪ್ರಚಾರ ಸ್ಥಾಪಿತ ಶಕ್ತಿಗಳಿಂದ ಆಗ್ತದಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಂದೇ ಒಂದು ಹೇಳ್ತೇನೆ, ಒಂದು ಕೊಲೆ ಆಗ್ಬೋದು ಫಾರ್ ಎಕ್ಸಾಂಪಲ್, ಆದರೆ 100 ಕೊಲೆಗಳು ಆಗುವ ಚಾನ್ಸ್ ಇರಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಯಾರಿಗಾದರೂ ನ್ಯಾಯ ಬೇಕಾದರೆ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸರು ಇದ್ದಾರೆ, ಸೆಷನ್ಸ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತನಗೈತೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಇದ್ದಾರೆ. ಇವರಿಗೆಲ್ಲ ಅಧಿಕಾರದಲ್ಲಿ ಕಾನೂನನ್ನು ಹೇಗೆ ತರಬೇಕಂತ ಅನ್ಯಾಯ ಆಗಿದೆ. ಆದರೆ ಈ ಹೋರಾಟದ ಹಿನ್ನೆಲೆಯಲ್ಲಿ 13-14 ವರ್ಷದಿಂದ ಸೌಜನ್ಯ ನೆಲೆಯೊಂದು ಹೋರಾಟ ಬಂದಿದೆಯಲ್ಲ, ಅದಕ್ಕೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದೆ, ಅದಕ್ಕೆ ನಿರ್ಣಯ ಆಗಿದೆ. ಅದೇ ಲೆಕ್ಕದಲ್ಲಿ ಎಲ್ಲರಕ್ಕೆ ನಿರ್ಣಯ ಕೊಟ್ಟಿದ್ದಾರೆ. CID ಎವ್ರಿಬಡಿ ಹ್ಯಾಸ್ ಟು ಇನ್ವೆಸ್ಟಿಗೇಟೆಡ್. ಅದನ್ನು ಪುನಃ ನಾವು ಅದನ್ನು ತರದೆ ಹೋರಾಟಗಾರರಲ್ಲಿ ಕೈ ಮುಗಿದೆ. ಎಲ್ಲ ಅಪಪ್ರಚಾರ ಮಾಡಬೇಡಿ. ಏನಿದ್ರು ನ್ಯಾಯಾಲಯದಿಂದ ನೀವು ಸ್ಟೇ ತನ್ನಿ, ಎಂತ ಬೇಕಾದ್ರೂ ಮಾಡಿ. ಇಫ್ ಯು ಡೋಂಟ್ ಗೆಟ್ ಎ ಜಸ್ಟಿಸ್ ಇನ್ ಇಂಡಿಯಾ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ ಲಂಡನ್ ನಲ್ಲಿ, ಅದಕ್ಕೆ ಬೇಕಾದ್ರೆ ಹೋಗಿ. ದೇರ್ ಇಸ್ ನೋ ಪ್ರಾಬ್ಲಮ್, ನೋಬಡಿ ವಿಲ್ ಒಬ್ಜೆಕ್ಟ್, ಬಿಕಾಸ್ ಯು ಆರ್ ಇನ್ ಡೆಮೋಕ್ರಾಟಿಕ್ ಕಂಟ್ರಿ. ಸುಮ್ಮನೆ ಮಿಸ್ಗೈಡ್ ಮಾಡ್ತಾ ಹೋದ್ರೆ ನಾವು ಎಷ್ಟು ಕಡೆ ಹೋಗ್ತೇವೆ. ನಾನು ಈ ವಿಷಯದಲ್ಲಿ ಮಾತಾಡಲಿಕ್ಕೆ 2 ಕಾರಣ ಇದೆ. ನಾನು ಸ್ವತಃ ನಮಗೆ ನಮ್ಮ ಒಂದು 300 years ಬ್ಯಾಕ್, 320 years ಬ್ಯಾಕ್ ನಮಗೆ ಜೈನ ಮನದಿಂದ ಬಕ್ಕು ಚೌಟ, ಬಾಲ್ ಚೌಟ ಅಂತ ಒಂದು
ಆಸ್ತಿ ನಮ್ಮ ಹಿರಿಯರಿಗೆ ಇವರಿಗೆ ಗೊತ್ತಿದೆ, ಇವರೆಲ್ಲ ಬಂದಿದ್ದಾರೆ. ಆ ಲೆಕ್ಕದಲ್ಲಿ ನಮ್ಗೆ ಕನೆಕ್ಷನ್ಸ್ ಇರ್ತದೆ ಆಚರಣೆ ಧರ್ಮಸ್ಥಳದಲ್ಲಿ. ನಮಗೆಲ್ಲ ಪ್ರತಿ ಫ್ಯಾಮಿಲಿಗೆ ಇದೆ ಧರ್ಮಸ್ಥಳ ಕನೆಕ್ಷನ್. ಈ ಭಾಗದ ಹಿಂದೂ, ಈ ಕರ್ನಾಟಕದ ಎಲ್ಲರೂ ಧರ್ಮಸ್ಥಳಕ್ಕೆ ನಾವು ನಮಸ್ಕರಿಸ್ತೇವೆ. ಅದೇ ಅಲ್ಲದೆ ಈ ಭಾಗದ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ಊಟ ಮಾಡ್ತಾರೆ, ಪ್ರಸಾದ ತಗೊಳ್ತಾರೆ. ಕಾರಣ ಈ ನಮ್ಮ ಜಿಲ್ಲೆಯವರು ಕೂಡ ಬಹುತೇಕ ಕ್ರಿಶ್ಚಿಯನ್ಸರು, ಹಿಂದೂಗಳು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ. ಅದೇ ಲೆಕ್ಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಮೊದಲು ಹಿಂದೂಗಳಾಗಿದ್ದರು ಕೆಲವರು, ಅವರು ಕೂಡ ಕನ್ವರ್ಟ್ ಆಗಿದ್ದಾರೆ. ಅವರಿಗೆಲ್ಲರೂ ಭಕ್ತಿ ಇದೆ. ದ ಫೇತ್ ಇಸ್ ಗಾಡ್, ನಂಬಿಕೆ ಇದೆ ದೇವರು. ಆ ನಂಬಿಕೆಯನ್ನು ನಾವು ಹಾಳು ಮಾಡಲೇಬಾರದು. ಎಂತಲ್ಲಿ ಅನ್ಯಾಯ ಆಗಿದ್ದರೆ ಅದನ್ನು ಕಾನೂನು ಮುಖಾಂತರವಾಗಿ ನಮಗೆ ಪರಿಹರಿಸಿಕೊಳ್ಬೇಕು. ಹೋರಾಟ ಮುಖಾಂತರ ಹೋರಾಟ ಮಾಡ್ತಾ ಆಗಲಿಲ್ಲ, 12-13 ವರ್ಷದ ಹೋರಾಟ ಆಗ್ತದೆ. ಇಟ್ಸ್ ಅ ಮಿಸ್ಗೈಡಿಂಗ್ ಫ್ಯಾಕ್ಟರ್ ಟು ನಾಟ್ ಓನ್ಲಿ ಇಂಡಿಯಾ, ಇಟ್ಸ್ ಅ ಮಿಸ್ಗೈಡಿಂಗ್ ಫ್ಯಾಕ್ಟರ್ ಟು ಹೋಲ್ ವರ್ಲ್ಡ್, ವಿಚ್ ಇಸ್ ಟೂ ಬ್ಯಾಡ್. ಪ್ರಪಂಚದಲ್ಲಿ 845 crore ಪಾಪ್ಯುಲೇಷನ್ ಇದೆ ಈಗ. ಖಾಲಿ ಇಂಡಿಯಾದಲ್ಲಿ we have a highest populated country in India today. We have surpassed China. 146 crore population ಇಂಡಿಯಾದಲ್ಲಿ. ಈ ಭಾರತ ದೇಶದಲ್ಲಿ ಅಖಂಡ ಭಾರತ ದೊಡ್ಡದಿತ್ತು. ಈಗ ಸಣ್ಣ ಕಾಶ್ಮೀರ ಟು ಕನ್ಯಾಕುಮಾರಿ ನಮ್ಮ ಭಾರತ ದೇಶ ಸಣ್ಣದಾಗಿದೆ. ಆದರೆ ಈ ದೇಶದಲ್ಲಿ ಹಲವಾರು ಶಕ್ತಿಪೀಠಗಳಿದೆ. ಆ ಶಕ್ತಿಪೀಠದಲ್ಲಿ ನಮ್ಮ ಧರ್ಮಸ್ಥಳ ಕ್ಷೇತ್ರ ಒಂದು, ಅದ್ದೂರು ಚರ್ಚ್ ಒಂದು, ಅಲ್ಲ ಉಳ್ಳಾಲ ದರ್ಗಾ ಕೂಡ ಒಂದು, ಕೊಲ್ಲೂರು ಮುಕಾಮಿ ಕೂಡ ಆಗಿರ್ಬೋದು. ಎಲ್ಲರೂ ಈ ಎಲ್ಲ ಶಕ್ತಿಪೀಠಗಳಿಗೆ ಯಾರೂ ಕೂಡ ಹಾನಿ ಆಗದೆ ನಾವು ಭಕ್ತಿಪೂರ್ವಕ ತಲೆ ಬಗ್ಗಿಬೇಕಂತ ನಾನು ಹೇಳ್ತೇನೆ. ಇದು ಮಾತಾಡ್ತೇವೆ, ತುಂಬಾ ಗೊತ್ತಾಗ್ತದೆ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಮೀನಿಂಗ್ ಗೊತ್ತಾಯ್ತು. ಇವತ್ತು ಅಷ್ಟಮಿ, ಶ್ರೀಕೃಷ್ಣನ ಇಂದ ಗೀತಾ ಚಾಪ್ಟರ್ 4 ಶ್ಲೋಕ 7 ಇದನ್ನು ಬರೆದಿದ್ದಾರೆ. ಅದರ ಮೀನಿಂಗ್ ಅಂತ ಆ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಈ ಶ್ಲೋಕವನ್ನು ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪರವಾಗಿ ನಮ್ಮ ರಾಜ್ಯದ ರಾಜರು ಡಿ.ಕೆ. ಶಿವಕುಮಾರ್, ನಮ್ಮ ಸಿದ್ದರಾಮಯ್ಯರು ಇದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಇದೆ ಕಿಂಗ್. ಯದಾ ಯದಾ ಹೇ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈ ರಾಜರು ಇದಕ್ಕೆ ಬಲವಾಗಿ ನಿಲ್ಬೇಕು. ಕೋರ್ಟ್ ನ ಡಿಸಿಷನ್ ನಾಳೆ SIT ನಲ್ಲಿ ಅಂತ ರಿಪೋರ್ಟ್ ಬರ್ತದೆ, ಅದನ್ನು ತಗೊಂಡು ಅದನ್ನು ಕ್ಲೋಸ್ ಮಾಡಿ. ವಾಟ್ ಎವರ್ ಈ ಪರವಾಗಿ ವಿರುದ್ಧವಾಗಿ ಯು ಟೇಕ್ ದ ಡಿಸಿಷನ್, ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಡಿಸಿಷನ್. ನಮ್ಮ ರಾಜ್ಯದ ಎಲ್ಲ MLAಗಳು, MP ಗಳು, ರಾಜ್ಯಸಭಾ ಮೆಂಬರ್ಸ್, ಲೋಕಸಭಾ ಮೆಂಬರ್ಸ್ ಎಲ್ಲರ ಇದಕ್ಕೆ ಒಂದು ಡಿಸಿಷನ್ ಕೊಡ್ಬೇಕು. ಇದು ಧರ್ಮಸ್ಥಳ ಅಂದ್ರೆ ಒಂದು ದೊಡ್ಡ ಪವಿತ್ರವಾದ ಒಂದು ಕ್ಷೇತ್ರ. ಅದಕ್ಕೆ ಯಾವ ರೀತಿಯಲ್ಲಿ ಚ್ಯುತಿ ತರುವುದಂದ್ರೆ ಅದು ಒಳ್ಳೆಯ ಕೆಲಸ ನಮ್ಮ ಜೀವನದಲ್ಲಿ. ಆದ್ದರಿಂದ ನಾವು ನಿಮ್ಮ ಮೀಡಿಯಾವ್ರ ಹತ್ರ ಹೇಳ್ತೇನೆ, ಇವತ್ತು ನೀವು ಬರೆಯುವ ರಿಪೋರ್ಟ್ ಧರ್ಮಸ್ಥಳ ಕ್ಷೇತ್ರದ ಶ್ರೀ ಅಣ್ಣಪ್ಪ ಸ್ವಾಮಿಯವರಿಗೆ, ಮಂಜುನಾಥ ಸ್ವಾಮಿಯವರಿಗೆ ಅರ್ಪಣೆ ಆಗ್ತದೆ ಅಂತ ನಾನು ಹೇಳ್ತೇನೆ. ತುಂಬಾ ಬೇಸರ ಆಗ್ತದೆ ಈ ವಿಷಯದಲ್ಲಿ. ನಾನು 7 ತಿಂಗಳ ಮುಂಚೆ ಇವರಿಗೆಲ್ಲ ಹೇಳ್ತೇನೆ, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಮಟ್ಟದಲ್ಲಿ ನಮ್ಮ ಸಮಿತಿಯಲ್ಲಿ ಯಾರು ಒಪ್ಪಿಗೆ ಕೊಡಲಿಲ್ಲ. ಬಿಕಾಸ್ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂತ. ಆದರೂ ಕೂಡ ನಾವು ಮಾತಾಡಲೇಬೇಕು. ನಮ್ಮ ಒಂದು ವಿನಂತಿ ಅಂದ್ರೆ ಪುನಃ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಹೋಮ್ ಮಿನಿಸ್ಟರ್ ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಕಂಡುಕೊಳ್ಬೇಕು. ಸಿದ್ದರಾಮಯ್ಯ ಅವರು ಸ್ವತಃ ನನಗೆ ಹೇಳಿದ್ದಾರೆ, ಜಾರ್ಜ್ ಫರ್ನಾಂಡಿಸ್ ಅವರಿಗೆ 10,000 ರೂಪಾಯಿ ಮೊತ್ತ ಕೊಟ್ಟವರು ಇಲೆಕ್ಷನ್ ಹೋರಾಡಲಿಕ್ಕೆ. ನನ್ನ ಎಲ್ಲ ದೇವರಿದ್ದ ನನ್ನ ಹೃದಯದಲ್ಲಿ ನೆಕ್ಸ್ಟ್ ಗಾಡ್ ದೇರ್ ಇಸ್ ಒನ್ ಗಾಡ್, ದಟ್ ಇಸ್ ಜಾರ್ಜ್ ಫರ್ನಾಂಡಿಸ್ ಇನ್ ಮೈ ಹಾರ್ಟ್. ಅವರು ಕೂಡ ನನ್ನ ದೇವರಂತಾಗಿದ್ದಾರೆ. ನಮ್ಮ ಸಮಿತಿಗೆ ಇಷ್ಟು ಮುಂದೆ ಬರಬೇಕಾದ್ರೆ ಜಾರ್ಜ್ ಫರ್ನಾಂಡಿಸ್ ಕಾರಣ. ಆದ್ರಿಂದ ನಾವು ಸಿದ್ದರಾಮಯ್ಯ ಅವರನ್ನು ಒಂದು ಕೈ ಮೇಲೆ ಮುಗಿತೇವೆ. ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ತಾರ್ಕಿಕ ಅಂತ್ಯ ಅಟ್ ಎನಿ ಕಾಸ್ಟ್ ಆಗಬೇಕು. ಆದ್ಮೇಲೆ ಒಂದು ಕೋರ್ಟಿನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬಂದ ಮೇಲೆ ಈ ದೇಶದ ಯಾರು ಕೂಡ ಧರ್ಮಸ್ಥಳ ವಿಚಾರವಾಗಿ ಅಲ್ಲಿ ಯಾವ ಮಾತಾಡಬಾರದು. ಅದಕ್ಕಾಗಿ ನಮ್ಮ ಸಮಿತಿ ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿ ವಿಲ್ ಟ್ರೈ ಟು ಬ್ರಿಂಗ್ ದ ಸ್ಟೇ ಅಂತ ನಾವು ಹೇಳ್ತೇವೆ. ಎಲ್ಲ ದೊಡ್ಡ ವಿಷಯ. ಆದ್ರಿಂದ ನೀವೆಲ್ಲ ನಾವು ಈ ಮಾತನ್ನು ಅರ್ಥ ಮಾಡಿ ಲೆಟ್ ಅಸ್ ಕ್ಲೋಸ್ ದ ಸಬ್ಜೆಕ್ಟ್
ಹೋರಾಟಗಾರರೆಲ್ಲ ಕರ್ನಾಟಕದವರೇ, ಬಿಹಾರ್ UP ಅವರೆಲ್ಲ, ಕೆಲವರು ನಮ್ಮ ಜಿಲ್ಲೆಯವರೇ, ಕೆಲವರು ನಮ್ಮ ಸಂಬಂಧಿಕರು ಕೂಡ ಆಗಿರ್ಬೋದು. ಆದ್ರೆ ಎಲ್ಲರೂ 840 crore ಪಾಪ್ಯುಲೇಷನ್, 840 crore ಜನರ ಮುಖವು ಬೇರೆ, ಥಿಂಕಿಂಗ್ ಆಂಗಲ್ ಕೂಡ ಬೇರೆ, ಸ್ವರವು ಬೇರೆ. ಆದ್ರೆ ಒಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರ ಬರ್ತದೆ. ಯಾರು ಸರಿ ಯಾರು ತಪ್ಪಂದ್ರೆ ಶಿವನೇ ಬಲ್ಲ. ಆದ್ರೆ ಟುಡೇ ವಾಟ್ ವಿ ಹ್ಯಾವ್ ಟು ಬಿಲೀವ್ ಇನ್ ದ ಡೆಮೋಕ್ರೆಟಿಕ್ ಕಂಟ್ರಿ, ದ ಕೋರ್ಟ್, ದ ಪೊಲೀಸ್ ಅಂಡ್ ಜುಡಿಷರಿ, ಅದರಿಂದ ಎಂಡ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಹೋರಾಟ ಈ ಹೋರಾಟದವರಿಗೆ ಕೂಡ ಎಷ್ಟು ಕೋಟಿ ಕೋಟಿ ಖರ್ಚಾಯ್ತು. ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಅಲ್ ಜೈರಾ ಟಿವಿ ಬೇರೆ ಬೇರೆ ದುಬೈ ಎಲ್ಲ ದಿಕ್ಕಿನಲ್ಲಿ ಭಾರತ ದೇಶವನ್ನು ಒಂದು ಕೀಳು ಮಟ್ಟದಲ್ಲಿ ನೋಡ್ತಾರೆ. ಅವರೇ ಒಂದು ವಿಡಿಯೋ ನಂತರ ಇದೆ ಕೂಡ ಧರ್ಮಸ್ಥಳದ ಎದುರಿನಲ್ಲೇ ಒಂದು ಹೆಣ ಬಲಿ ಮಾಡಿದೆ, ಎದುರಿನಲ್ಲೇ ಅಂತ ಕೂಡ ವಿಡಿಯೋ ನನ್ನ ಬಂದಿದೆ. ಹೌ ಇಟ್ ಇಸ್ ಪಾಸಿಬಲ್? ಆಗಮ ಶಾಸ್ತ್ರ ಪ್ರಕಾರ ದೇವಸ್ಥಾನದ ಮುಖದಿಂದ 500 ಮೀಟರ್ನ ಒಳಗೆ ಯಾವ ಹಣವನ್ನು ಸುಡಬಾರದು, ಯಾವ ಹಣವನ್ನು ಹೂಡಬಾರದು. ನಾವು 20 ದಿನ ಮುಂಚೆ ಧರ್ಮಸ್ಥಳದಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ಅಧಿಕಾರಿಯವರು ಕೂಡ ಇದ್ದಿದ್ರು. ಈಗ ಹೆಣ ಆಗಿದ್ದಾರಲ್ಲ ನೇತ್ರಾವತಿಯ ಎದುರಿನಲ್ಲಿ, ಅಲ್ಲಿ ಕೂಡ ಹೋದೆವು. ಅಲ್ಲಿ ಆಗಮ ಶಾಸ್ತ್ರದ ಪಕ್ಕದ 500 ಮೀಟರ್ ಏನಿಲ್ಲ, ಅದರ ಮೇಲೆ ಮಾಡಿದ್ದಾರೆ. ಅಂದ್ರೆ ಇಟ್ ಇಸ್ ಆಲ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಸ್ ನಮ್ಮ ಗ್ರೇಟ್ ಜನಾರ್ದನ ಪೂಜೆ ಅವರು ಹೇಳಿದ ಹಾಗೆ ಹೆಣವನ್ನು ನಮ್ಮ ಚರ್ಚ್ನಲ್ಲಿ ಕೂಡ ಭದ್ರಾವು ಬರಿ, ಇದರಲ್ಲಿ ಮುಸ್ಲಿಂ ಸಮಾಜದವರು ಕೂಡ ದರ್ಗಾದಲ್ಲಿ ಬರಿ ಮಾಡ್ತಾರೆ. ರಾಂಗ್. ಆದ್ರಿಂದ ಯಾವುದನ್ನು ಇದನ್ನು ಗೊಂದಲ ಮಾಡದೆ ನಾವೆಲ್ಲರೂ ಭಕ್ತರು. ದ ಹೋಲ್ ವರ್ಲ್ಡ್ ಸ್ಟ್ಯಾಂಡಿಂಗ್ ಆನ್ ರಿಲಿಜನ್ ಇಲ್ಲಿದ್ರೆ ದೇಶದಲ್ಲಿ ಜಗತ್ತಿನಲ್ಲಿ ಶಾಂತಿ ಇಲ್ಲ. ಆದ್ರಿಂದ ಧರ್ಮ ರಕ್ಷಣೆ ಮಾಡುವುದು ನಿಮ್ಮ ಪ್ರತಿಯೊಂದು ಜನತೆಯ ರಕ್ಷಣೆ. ಅದು ಹಿಂದೂ ಧರ್ಮವಾಗ್ಲಿ, ಮುಸ್ಲಿಂ ಧರ್ಮವಾಗ್ಲಿ, ಕ್ರಿಶ್ಚಿಯನ್ ಧರ್ಮವಾಗ್ಲಿ, ಅವರವರ ಧರ್ಮವನ್ನು ರಕ್ಷಣೆ ಮಾಡಲೇಬೇಕು. ಮೊದಲು ಸಮೀರ್ ಅಂತ ಹುಡುಗ, ಅವನು ವಿನಾಕಾರಣದಲ್ಲಿ ಒಂದು ಮುಸ್ಲಿಂ ಸಮಾಜದವನು ಒಂದು ಇಷ್ಟು ವಿಡಿಯೋ ಮಾಡ್ತಾನೆ ಅಂದ್ರೆ ಯು ಶುಡ್ ನಾಟ್ ಡೂ ಇಟ್. ನಾಳೆ ನಾವು ಬೇರೆ ಒಂದು ಧರ್ಮ ಹೋದ್ರೆ ಅದ್ರಲ್ಲಿ ಯಾರು ತಾಳ್ಮೆ ಇರುದಿಲ್ಲ ಯಾರಿಗೂ. ಆದ್ರೂ ಇದನ್ನೆಲ್ಲ ಕಾಂಪ್ಲಿಕೇಟ್ ಮಾಡದೆ ಎಲ್ಲರಿಗೂ ನಾವು ಮಂಜುನಾಥ ಸ್ವಾಮಿಯವರ ಹತ್ರ, ಶ್ರೀಕೃಷ್ಣನವರ ಹತ್ರ, ನಮ್ಮ ಅಣ್ಣಪ್ಪ ಸ್ವಾಮಿಯವರ ಹತ್ರ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಕೂಡ ಅಣ್ಣಪ್ಪ ಪಂದಿಗಳಿದ್ದಾರೆ ಸಪರೇಟ್. 27 ದೈವಗಳು ನಮ್ಮದು. ಆ ಕಾಲದ ಜೈನರು ಮುಂಚೆಂತ ಬಂದದ್ದು ಡಿಫರೆಂಟ್ ಥಿಂಗ್. ಒಂದೇ ಪ್ರಾರ್ಥನೆ ಸರ್, ನಾನು 25 ವರ್ಷದಿಂದ ಸತ್ಯದಿಂದ ಹೋರಾಟ ಮಾಡಿದ್ದೇನೆ. ನಾಗಾರ್ಜುನ ಹೋರಾಟ, ಸತ್ಯದ ಹೋರಾಟ, ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಊರೇ ಬೇಡ ಅಂತ ಹೇಳಿದ್ದು. ಕುದುರೆಮುಖ ಹೋರಾಟ 20 ವರ್ಷ ಎಕ್ಸ್ಟೆನ್ಷನ್, ಸತ್ಯದ ಹೋರಾಟ, ಹಾಗೆಲ್ಲ ಕೆಲವೆಲ್ಲ ಬರೀ ನಿಮಗೆಲ್ಲ ಗೊತ್ತಿದೆ. ಅಂತ ಹೋರಾಟದಲ್ಲಿ ಜಯ ಕಂಡಿದ್ದೇವೆ. ಇದಕ್ಕೆ ಜನರೆಲ್ಲ ಕೈ ಜೋಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಗೆಲ್ಲ ಪುನಃ ನಮಸ್ಕಾರ ಮಾಡ್ತಾ